ಶಾಂತಿ ಎಜುಕೇಷನ್ ಟ್ರಸ್ಟ್ದ ಆಡಳಿತಗೂ ಒಳಪಡೆಯಿನ ಬಬ್ಬುಕಟ್ಟೆದ ಹಿರಾ ಮಹಿಳಾ ಪದವಿ ಪೂರ್ವ ಕಾಲೇಜ್ ಎಡ್ಡೆ ಫಲಿತಾಂಶವನ್ನು ದಾಖಲಿಸಾದನು. ವಾಣಿಜ್ಯ ವಿಭಾಗದ ಗಣಕ ವಿಜ್ಞಾನಗಳು 100% ಫಲಿತಾಂಶ ದಾಖಲಿಸಾದನು. ಅಂಚನೆ ಕಾಲೇಜಿದ ಟಾಪರ್ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಎಡ್ಡೆ ಸಾಧನೆಯನ್ನು ದಾಖಲಿಸಾದರು. ಇದಕ್ಕೆ ಕಾರಣ ಆಯ್ನ ಬೋಧಕ ಸಿಬ್ಬಂದಿಲೆಗ್ ಕಚೇರಿ ಸಿಬ್ಬಂದಿಲೆಗ್ ಅಂಚನೆ ವಿದ್ಯಾರ್ಥಿ ತಂಡಲೆಗ್ಲ ಅಭಿನಂದನೆ ಸಂದಾವೆ ಪಂಡದು. ಶಾಂತಿ ಎಜುಕೇಷನ್ ಟ್ರಸ್ಟ್ದ ಕಾರ್ಯದರ್ಶಿ ಜನಾಬ್ ಅಬ್ದುಲ್ ಕರೀಂ ತೆರಿಪಾದ್ ಹಿರಾ ವಿಮೆನ್ಸ್ ಕಾಲೇಜ್ ಸಮಾಜಗ್ ಎಡ್ಡೆ ನಾಗರಿಕರನ್ನು ರೂಪಿಸವನ ಮೌಲ್ಯಾಧಾರಿತ ಶಿಕ್ಷಣನು ಪೊಂಜೋಕ್ಲೆಗ್ ಕೊರೊಂದುಂಡು ಪಂಡದು. ಹಿರಾ ಶಿಕ್ಷಣ ಸಂಸ್ಥೆ ತಿಕ್ಕುನ ಸವಲತ್ತುಲದ ಬಗೆಟ್ ಪೊಲಬು ಕೊರಿಯರು. ಎಲ್ಲರಿಗೂ ಶುಭವಾಗಲಿ. ಶಾಂತಿ ಎಜುಕೇಷನ್ ಟ್ರಸ್ಟ್ ಇದರ ಅಧೀನ ಸಂಸ್ಥೆಯಾದಂತಹ ಹಿರಾ ಮಹಿಳಾ PU ಪದವಿ ಪೂರ್ವ ಕಾಲೇಜು ಇದರ 2019-20 ಫಲಿತಾಂಶವನ್ನು ತಿಳಿಸಲಿದ್ದೇನೆ. ವಾಣಿಜ್ಯ ವಿಭಾಗದಲ್ಲಿ ಗಣಕ ವಿಜ್ಞಾನ ಇದರಲ್ಲಿ 100% ಫಲಿತಾಂಶವನ್ನು ತಂದಿದೆ. ಸುಮಾರು 96.15% ಫಲಿತಾಂಶ ನಮಗೆ ನಮ್ಮ ಕಾಲೇಜಿಗೆ ಬಂದಿದೆ. ಹಾಜರಾದ ಮಕ್ಕಳು 130 ವಿದ್ಯಾರ್ಥಿಗಳು 130 ವಿದ್ಯಾರ್ಥಿನಿಗಳು. ಅದರಲ್ಲಿ 125 ವಿದ್ಯಾರ್ಥಿನಿಗಳು ಪಾಸಾಗಿದ್ದಾರೆ. 29 ವಿದ್ಯಾರ್ಥಿನಿಗಳು ಅತ್ಯುತ್ತಮ ಶ್ರೇಣಿಯಲ್ಲೂ ಹಾಗೂ 80 ವಿದ್ಯಾರ್ಥಿನಿಗಳು ಪ್ರಥಮ ಶ್ರೇಣಿಯಲ್ಲೂ ಮತ್ತು ಉಳಿದಂತೆ ದ್ವಿತೀಯ ಮತ್ತು ತೃತೀಯ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ವಾಣಿಜ್ಯ ವಿಭಾಗದ ಗಣಕ ವಿಜ್ಞಾನ ಇದರಲ್ಲಿ ಹಲಿಮತು ಜಿಕ್ರಾ ಎಂಬ ವಿದ್ಯಾರ್ಥಿನಿಯು ಸುಮಾರು 581 ಮಾರ್ಕ್ಸ್ಗಳೊಂದಿಗೆ ನಮ್ಮ ಕಾಲೇಜಿನಲ್ಲಿ ಟಾಪರ್ ಆಗಿದ್ದಾಳೆ. ಹಾಗೆ ಜಿಲ್ಲಾ ಮಟ್ಟದಲ್ಲಿ 14ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಇಫ್ರತ್ ಬಾನು ಕಲಾ ವಿಭಾಗದಲ್ಲಿ ಸುಮಾರು 573 ಮಾರ್ಕ್ಗಳೊಂದಿಗೆ ಜಿಲ್ಲೆಯಲ್ಲಿ ಅವರು 6ನೇ ಸ್ಥಾನವನ್ನು ಪಡೆದುಕೊಂಡು ಬಂದಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳಲ್ಲಿ ಭಾಷಾವಾರು ಫಲಿತಾಂಶವನ್ನು ನಾವು ನೋಡಿದರೆ ಸುಮಾರು ಕನ್ನಡ, ಹಿಂದಿ ಮತ್ತು ಅರಬಿಕ್ನಲ್ಲಿ 100% ಫಲಿತಾಂಶವನ್ನು ಗಳಿಸಿದ್ದಾರೆ. ಅದರಲ್ಲೂ ಕೂಡ ಅರಬಿ ಭಾಷೆಯಲ್ಲಿ ಸುಮಾರು 13 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ ಸಬ್ಜೆಕ್ಟಿಗೆ ಹಾಜರಾಗಿದ್ದರು. ಅದರಲ್ಲಿ ಸುಮಾರು ಎಲ್ಲ 13 ಮಕ್ಕಳು ಕೂಡ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಸುಮಾರು 90 ಮಾರ್ಕ್ನಿಂದ 99 ಮಾರ್ಕ್ನವರೆಗೆ ಪಡೆದಂತಹ ವಿದ್ಯಾರ್ಥಿನಿಗಳು ಕೂಡ ನಮ್ಮ ಈ ಅರಬಿಕ್ನಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಒಟ್ಟು ನಮ್ಮ ನಮ್ಮ ಕಾಲೇಜಿನ ಫಲಿತಾಂಶವನ್ನು ನೋಡಿದರೆ ಆ್ಯಕ್ಚುಲಿ ನಮ್ಮ ಕಾಲೇಜಿನಲ್ಲಿ ಸುಮಾರು 8 ಅವಧಿಯಲ್ಲಿ ನಮ್ಮದು 100% ಫಲಿತಾಂಶ ನಮ್ಮದು ಬಂದಿದೆ. ನಮ್ಮ ಕಾಲೇಜಿನ ಈ ಅತ್ಯುತ್ತಮ ಅಂಕಗಳನ್ನು ಕೊಟ್ಟಂತಹ ಎಲ್ಲ ವಿದ್ಯಾರ್ಥಿನಿ ಹಾಗೂ ಅಧ್ಯಾಪಕಿ ವೃಂದದವರಿಗೆ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ಶಾಂತಿ ಎಜುಕೇಷನ್ ಟ್ರಸ್ಟ್ ಬಹಳ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದೆ. ಹಾಗೆ ಶಾಂತಿ ಎಜುಕೇಷನ್ ಟ್ರಸ್ಟ್ ಇದೊಂದು ದೊಡ್ಡ ಮಹದುದ್ದೇಶವನ್ನು ಇಟ್ಟುಕೊಂಡು ಕಾರ್ಯಾಚರಿಸುವಂತಹ ಒಂದು ಶಿಕ್ಷಣ ಸಂಸ್ಥೆ. ಯಾಕೆಂದರೆ ಸುಮಾರು ನಮ್ಮ ಈ ಶಾಲೆಯ ಉದ್ದೇಶ ಏನೆಂದರೆ ಸಮಾಜಕ್ಕೊಂದು ಅತ್ಯುತ್ತಮ ಮಹಿಳೆಯರನ್ನು ಕೊಡಬೇಕು. ಅವರು ಸಾರ್ವಜನಿಕ ಸೇವೆಯಲ್ಲಿರಲಿ ಅಥವಾ ಸಮಾಜದ ಯಾವುದೇ ವಿಭಾಗದ ಸೇವೆಯಲ್ಲಿರಲಿ ಅಥವಾ ಮನೆಯಲ್ಲಿ ಆದರೂ ಒಂದು ಅತ್ಯುತ್ತಮ ಗೃಹಿಣಿಯಾಗಿ, ಅತ್ಯುತ್ತಮ ಪತ್ನಿಯಾಗಿ, ಅತ್ಯುತ್ತಮ ಮಗಳಾಗಿ, ಅತ್ಯುತ್ತಮ ತಾಯಿಯಾಗಿ ಅವಳು ಬರಬೇಕು ಈ ಸಮಾಜದಲ್ಲಿ. ಹಾಗೆ ಆ ಮುಖಾಂತರ ಈ ಸಮಾಜಕ್ಕೆ ಒಂದು ಉತ್ತಮ ಸಮಾಜವನ್ನು ಕಟ್ಟಲು ಸಹಾಯಕವಾಗುವಂತಹ ಒಂದು ಅವಕಾಶವನ್ನು ಮಾಡಿಕೊಡಲಿಕ್ಕಾಗಿ ಶಾಂತಿ ಎಜುಕೇಷನ್ ಟ್ರಸ್ಟ್ ಇದು ರಾತ್ರಿ ಹಗಲು ದುಡಿತಾ ಇದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ. ಈ ವಿದ್ಯಾಸಂಸ್ಥೆಯು ಸುಮಾರು 30-35% ವಿದ್ಯಾರ್ಥಿನಿಗಳಿಗೆ ಅದು ಸ್ಕಾಲರ್ಶಿಪ್ ಕೊಟ್ಟು ವಿದ್ಯೆಯನ್ನು ದಾನ ಮಾಡ್ತಾ ಇದೆ. ಹಾಗೆ ಸುಮಾರು LKGಯಿಂದ ಫ್ರೀ LKG ಮತ್ತು LKGಯಿಂದ ಡಿಗ್ರಿಯವರೆಗೆ ಈ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬೇರೆ ಬೇರೆ ತರಗತಿಗಳು ನಡೀತಾ ಇದೆ. ಸುಮಾರು 1300ಕ್ಕಿಂತಲೂ ಮೇಲ್ಪಟ್ಟು ವಿದ್ಯಾರ್ಥಿಗಳು ಒಟ್ಟು ನಮ್ಮ ಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ. ಈ ಸಲದ ರಿಸಲ್ಟ್ ನಾನು ಹೇಳಿದಾಗೆ ಸುಮಾರು 96.15
ಶೇಕಡ ಫಲಿತಾಂಶವನ್ನು ಕರೆದು ಬಂದಿದೆ. ಇದಕ್ಕಿಂತ ಮುಂಚೆ ಕೂಡ 99, 98, 100% ಹಲವಾರು ಸಲ ಬಂದಂತಹ ಇತಿಹಾಸಗಳಿವೆ. ನಾವು ಮಕ್ಕಳಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಮಾಡಿದ್ದೇವೆ. ನಮ್ಮ ಶಾಲೆಯಲ್ಲಿ ಅತ್ಯುತ್ತಮ ಮೈದಾನಗಳಿವೆ, ಅತ್ಯುತ್ತಮ ಹಾಲ್ಗಳಿವೆ. ಪ್ರೈಮರಿಯ ಪ್ರತಿ ವರ್ಷ ಕೂಡ ನಾವು ಇದು ವಾರ್ಷಿಕ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳನ್ನು ತಂದು ಮಕ್ಕಳನ್ನು ಅವರ ಜ್ಞಾನವನ್ನು ಹೆಚ್ಚು ಮಾಡಲಿಕ್ಕಾಗಿ, ಅವರ ಚಾರಿತ್ರ್ಯವನ್ನು ಹೆಚ್ಚು ಮಾಡಲಿಕ್ಕಾಗಿ ನಾವು ಬಹಳಷ್ಟು ಕಾರ್ಯಕ್ರಮ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಸ್ಮಾರ್ಟ್ ಕ್ಲಾಸ್ಗಳಿವೆ. ಹಾಗೆಯೇ ನಿಮಗೆ ತಿಳಿದಂತೆ ಈಗ ಎಲ್ಲ ವಿಧದ ಸ್ಕಾಲರ್ಶಿಪ್ಗಳು ನಮ್ಮ ಶಾಲೆಯಲ್ಲಿ ಒಂದು ಟೇಬಲ್ ನಾವು ಇಟ್ಟಿದ್ದೇವೆ. ಆ ಶಾಲಾ ಟೇಬಲ್ನಲ್ಲಿ ಕೇವಲ ಸ್ಕಾಲರ್ಶಿಪ್ಗಳಿಗಾಗಿ ಎಲ್ಲ ಸವಲತ್ತುಗಳನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಇದೆ. ಒಟ್ಟಿನಲ್ಲಿ ಒಂದು ಸಮಾಜದಲ್ಲಿ ಒಂದು ಅತ್ಯುತ್ತಮ ಬದಲಾವಣೆಯನ್ನು ತರಬೇಕು, ಶಿಕ್ಷಣದಲ್ಲಿ ಒಂದು ನೈತಿಕ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣ ಕೊಡುವಂಥ ಒಂದು ಉದ್ದೇಶವನ್ನು ಇಟ್ಟಾಗಿದೆ ನಮ್ಮ ಈ ಸಂಸ್ಥೆ ಕಾರ್ಯಪ್ರವೃತ್ತರಾಗಿರುವುದು. ನಾನು ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಇಂದಿನ ಈ ಫಲಿತಾಂಶದ ರಿಪೋರ್ಟನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ.